ಸಾಗರದಲ್ಲಿರುವ ಮುತ್ತು ರತ್ನಗಳು ಸಾಕಷ್ಟು ಪ್ರಸಿದ್ಧಿಯನ್ನ ಪಡೆದಿವೆ. ಹಾಗೆಯೇ ಮೃದ್ವಂಗಿಗಳು ತಮ್ಮದೇ ಲೋಕವನ್ನ ಸೃಷ್ಟಿಸಿವೆ. ಅಂತಹ ಹಳದಿ ಬಣ್ಣದ ಮೃದ್ವಂಗಿ ಆಂಧ್ರ ಪ್ರದೇಶದ ಗೋದಾವರಿ ನದಿ ತಟದಲ್ಲಿ ದೊರೆತಿದೆ. ಇದರ ವಿಶೇಷತೆ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಇದು ಸಾಮಾನ್ಯ ಮೃದ್ವಂಗಿ ಅಲ್ಲ, ಇದು ಅಪರೂಪದ ಹಳದಿ ಮೃದ್ವಂಗಿ. ಇದರ ತೂಕ ಬರೋಬ್ಬರಿ 18 kg, ಉದ್ದ 70 ಸೆಂಟಿಮೀಟರ್. ಇದರ ಬೆಲೆ 18,000 ರೂಪಾಯಿ. ಜೀವ ಜಗತ್ತಿನ ವೈವಿಧ್ಯತೆಗೆ ಸಾಟಿಯೇ ಇಲ್ಲ. ಸಾಗರ, ಗುಡ್ಡ, ಬೆಟ್ಟ, ನದಿ, ತೊರೆ, ಝರಿಗಳಲ್ಲಿ ಸಿಗುವ ಒಂದೊಂದು ಜೀವಿಗಳು ವಿಸ್ಮಯ ಲೋಕವನ್ನ ಸೃಷ್ಟಿಸುತ್ತವೆ. ಸಾಮಾನ್ಯವಾಗಿ ಸಾಗರಗಳಲ್ಲಿ ಮೀನುಗಳು ಹೇಗೆ ಜೀವಿಸುತ್ತವೆಯೋ ಅದೇ ರೀತಿ ಆಮೆ, ಏಡಿ, ಮೃದ್ವಂಗಿಗಳು ಸೇರಿದಂತೆ ಹಲವು ಬಗೆಯ ಜಲಚರಗಳು ವಾಸಿಸುತ್ತವೆ. ಅದರಲ್ಲೂ ಮೃದ್ವಂಗಿಗಳು ಗಾತ್ರದಲ್ಲಿ ಚಿಕ್ಕದಾದರೂ ತನ್ನ ಸೌಂದರ್ಯದಿಂದ ಪ್ರಸಿದ್ಧಿಯಾಗಿವೆ. ಸಾಮಾನ್ಯವಾಗಿ ಇಂತಹ ಬಸವನ ಹುಳುವಿನಂತಿರುವ ಭಾರೀ ಗಾತ್ರದ ಮೃದ್ವಂಗಿಗಳು ಸಾಗರದ ಆಳದಲ್ಲಿ ಇದ್ದು ಚಂಡಮಾರುತದ ಕಾರಣದಿಂದ ನದಿ ಸೇರುತ್ತವೆ. ಉಳಿದಂತೆ ಚಿಕ್ಕ ಗಾತ್ರದಲ್ಲಿರುವ ಮೃದ್ವಂಗಿಗಳು ನದಿ ತಟದ ಗದ್ದೆಗಳಲ್ಲಿ ಹೆಚ್ಚು ನೀರಿನ ಆಶ್ರಯ ಇರುವ ಕೃಷಿ ಭೂಮಿಯಲ್ಲಿ ಕಂಡುಬರುತ್ತವೆ. ಮಳೆಗಾಲದಲ್ಲಿ ನೀರಿನಲ್ಲಿರುವ ಈ ಮೃದ್ವಂಗಿಗಳು ಬೇಸಿಗೆಯಲ್ಲಿ ಮಣ್ಣಿನಡಿಯಲ್ಲಿ ಹುದುಗಿರುತ್ತವೆ. ನಮ್ಮ ಆಡು ಭಾಷೆಯಲ್ಲಿ ನರ್ತೆ ಎಂದು ಕರೆಯುತ್ತಾರೆ. ಗದ್ದೆಯಲ್ಲಿ ಸಿಗುವ ಈ ಮೃದ್ವಂಗಿ ಔಷಧೀಯ ಗುಣ ಹೊಂದಿದ್ದು ಇದನ್ನು ಆಹಾರವಾಗಿ ಸೇವಿಸುವುದರಿಂದ ಬೆನ್ನು ನೋವಿನಂತಹ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತೆ ಎಂಬ ನಂಬಿಕೆ ಹಳ್ಳಿಯ ಜನರಲ್ಲಿದೆ. ನ್ಯೂಸ್ ಡೆಸ್ಕ್, ಸ್ಪಂದನ ಟಿವಿ.